ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಕಾಮತ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಈ ಅಡಿಗೆಯ ಪರಿಕ್ರಮಣ ಅಂತ ಏನಿದೆ ಅದರಲ್ಲಿ ತುಂಬ ಕಲಿಲಿಕ್ಕೂ ಇದೆ ಆ್ಯಂಡ್ ಕಲಿತಷ್ಟು ಹೊಸತಾದಂತಹ ಅಡುಗೆ ಖಂಡಿತವಾಗ್ಲೂ ಆವಿಷ್ಕಾರವಾಗಿ ಹೊರಗೆ ಬರುತ್ತೆ. ಸೊ ಯಾವಾಗಲೂ ಅಡುಗೆಗೆ ಒಂದು ಎಂಡ್ ಅಂತ ಇಲ್ಲ, ಏನಾದರೂ ನಾವು ಹೊಸತದ್ರಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಹೊಸತಾದಂತಹ ರುಚಿ ಹೊರಗೆ ಬರುತ್ತೆ. ಸೊ ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಹೊಸ ರುಚಿ ಹೇಳ್ಕೊಡ್ಲಿಕ್ಕೆ ಒಬ್ರು ಗೆಸ್ಟ್ ಇವತ್ತಿದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಗೀತಾ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ದಿನಗಳ ನಂತರ ಅಡುಗೆ ಮನೆಯಲ್ಲಿ ಸಿಕ್ಕಿದ್ರಿ. ಹೌದು. ಸೊ ಹೇಗೆ ನಡೀತಾ ಇದೆ ಈಗ ಸ್ಕೂಲ್ ಪ್ರಾಸೆಸ್ ಅದೆಲ್ಲ? ಈಗ ಸ್ವಲ್ಪ ನಾರ್ಮಲ್ ಬಂದಿದೆ, ಅರ್ಧ ಪಾರ್ಟ್ ಅಲ್ವಾ, ಮತ್ತೆ ಅರ್ಧ ಎಲ್ಲ ಆನ್ಲೈನ್. ಈ ಎಕ್ಸ್ಟ್ರಾ, ಯಾಕಂದ್ರೆ ನೀವು ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕಡೆಗೆ ಕೂಡ ಸ್ವಲ್ಪ ಗಮನ ಇರೋದ್ರಿಂದ ಹೇಗೆ ಟೈಮ್ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ನಾವು ತುಂಬಾ ಟೈಮ್ ಕೊಡ್ತಾ ಇದ್ದೀವಿ. ಅಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಒಂದು ವಿಡಿಯೋ ಮಾಡ್ಲಿಕ್ಕಾಗ್ಲಿ, ಕ್ರಾಫ್ಟ್ ಅಂತ ಹೇಳಿದ್ರೆ ಪ್ರೋಸೆಸ್ 1 by 1 ಹೋಗ್ತಾ ಇರತ್ತೆ. ಹಾಗೆ ಹೋಗ್ತಾ ಇರುವಾಗ ಅದಕ್ಕೆ ತುಂಬ ಟೈಮ್ ಹೋಗುತ್ತೆ, ಡ್ಯೂರೇಷನ್. ಆದರೆ ನಾವು ಕಳಿಸುವಾಗ ಅವ್ರಿಗೆ ಸಣ್ಣ ಸಣ್ಣ ವಿಡಿಯೋ ಮಾಡಿ ಕಳಿಸ್ಬೇಕು. ಈಗ ಎಲ್ಲ ಆನ್ಲೈನ್ ಮುಖಾಂತರನೇ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ 1 to 5th ಹಾಗೆ ಹೋಗ್ತಾ ಇದೆ. ಅವರಿಗಲ್ವಾ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕಷ್ಟ ಆದ್ರೂ ಅದು ನಮ್ಗೆ ತುಂಬಾ ಖುಷಿ ಇದೆ, ಯಾಕಂತ ಹೇಳಿದ್ರೆ ತುಂಬಾ ಕಲಿಸ್ಲಿಕ್ಕೆ ಸಿಕ್ತು ಈ ಸಲ ನಮಗೆ. ಹೌದು. ಸೊ ಯಾಕಂತ ಹೇಳಿದ್ರೆ ಮಕ್ಕಳು ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕ್ರಾಫ್ಟ್ ಕಡೆ ಗಮನ ಕೊಡ್ತಾರೆ. ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅಲ್ವಾ? ಕರೆಕ್ಟ್. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ, ಏನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತೊಂದು ನಾನು ಈ ಸಮ್ಮರಿಗೆ ಫ್ರೆಂಡ್ಲಿ ಆಗಿರೋದು ಟ್ರೆಡಿಷನಲ್ ಒಂದು ರಾಗಿ ಅಂಬಲಿ ಮಾಡ್ತಾ ಇದ್ದೇನೆ. ಓಕೆ. ಮತ್ತೆ ಇನ್ನೊಂದು ರಾಗಿ ಹಿಟ್ಟಿಂದೊಂದು ದಿಢೀರ್ ಮಸಾಲಾ ದೋಸೆ. ಓಕೆ. ಸೊ ರಾಗಿ ಆಕ್ಚುಲಿ ತುಂಬಾ ತಂಪು. ಹೌದು, ಮಿಲೆಟ್ಸ್ ಅಲ್ವಾ? ಸೊ ಹಾಗಾದ್ರೆ ಹೋಗುವ ನಮ್ಮ ಕಿಚನ್ಗೆ, ಬನ್ನಿ. ಓಕೆ ಮೇಡಮ್. ಸೊ ಹಾಗಾದ್ರೆ ಫಸ್ಟ್ ನಾವು ರಾಗಿದ್ದು ಯಾವ ಒಂದು ರೆಸಿಪಿ ಮಾಡ್ತಾ ಇರೋದು? ರಾಗಿ ಅಂಬಲಿ ಅಂತ ಹೇಳಿ. ಇದು ಏನು ಅಂದ್ರೆ ರಾಗಿ ಅಂಬಲಿ ಅಂತ ಹೇಳಿದ್ರೆ? ರಾಗಿ ಅಂಬಲಿ ಅಂತ ಹೇಳಿದ್ರೆ ರಾಗಿನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಮತ್ತೆ ಕುದಿಸ್ಬೇಕು ಅಷ್ಟೇ. ಕುದಿಸಿ ತಣ್ಣಗಾದ್ರೆ ಆಯ್ತು. ಅಂದ್ರೆ ಇದು ಯಾವ ತರ, ಅಂದ್ರೆ ಲಿಕ್ವಿಡ್ ತರ ಬರುತ್ತಾ? ಲಿಕ್ವಿಡ್ ತರ. ಓಕೆ. ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಲಿಕ್ಕೆ ಇರುತ್ತೆ. ಓಕೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ವಾ? ಸೊ ಇದು ಹೇಗೆ ಸಮ್ಮರ್ ಸೀಸನ್ ಗೆ ತುಂಬಾ ಒಳ್ಳೇದಾ? ಸಮ್ಮರಿಗೆ ತುಂಬಾ ಒಳ್ಳೇದು. ಓಕೆ. ತುಂಬಾ ತಂಪು ಅದು ರಾಗಿ. ಓಕೆ. ಮತ್ತೆ ಸ್ವಲ್ಪ ನೀರು ಬೇಕಿತ್ತು. ನೀರಾ ಹಾಕ್ಲಿಯಾ? ಸಾಕು, ಅದಕ್ಕೆ ನೀರು ಬೇಕು. ಇದಕ್ಕೆ ಹಾಕ್ಲಿಯಾ? 1.5 ಗ್ಲಾಸ್ ಅಷ್ಟು ಬೇಕು. 1.5 ಗ್ಲಾಸ್ನಷ್ಟು ನೀರು ಬೇಕು. ಸಾಕು. ಓಕೆ. ಸೊ ಆ್ಯಕ್ಚುಲಿ ಈಗ ಬಿಸಿ ಹೊರಗಿನ ತಾಪಮಾನ ಇಷ್ಟು ಇದೆ ಅಲ್ವಾ? ಜಾಸ್ತಿಯಾಗಿ ಎಳೆನೀರು ಕುಡಿಲಿಕ್ಕೆ ಹೋಗ್ತಾರೆ ಅಥವಾ ಕಬ್ಬಿನ ಜ್ಯೂಸು ಹಾಗೆಲ್ಲ. ಸೊ ನೀವು ಎಷ್ಟು ಪ್ರಿಫರ್ ಮಾಡ್ತೀರಾ ರಾಗಿ ಬಗ್ಗೆ? ಅದೇ ರಾಗಿ ಅಂತ ಹೇಳಿದರೆ ಈಗ ಅದು ತುಂಬ ತಂಪು. ಅದು ನಾನು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀನಿ ಅದರದ್ದು. ನನ್ನ ತಮ್ಮನಿಗೆ ಹಾಗೆ ತುಂಬ ಕಾಲೆಲ್ಲ ಕಟ್ಸ್ ಬರ್ತಾಯಿತ್ತು, ಹೀಲ್ಸ್ ಎಲ್ಲ. ಅವಾಗ ಇದನ್ನು ತಗೊಳ್ಬೇಕಂತ ಹೇಳಿದಕ್ಕೆ ಮುದ್ದೆ ಮಾಡೋದು ನಮ್ಮ ಅಮ್ಮ ಕಲ್ತಿದ್ರು ಅವಾಗ. ಹಾಗೆ ಅವ್ರು ಮಾಡಿಕೊಟ್ಟು ಅವ್ನು ತಗೊಂಡು ಸ್ವಲ್ಪ ಟೈಮಲ್ಲಿ ಅದೆಲ್ಲ ಕ್ಯೂರ್ ಆಗಿದೆ. ಓಕೆ ಓಕೆ. ನಾನು ಕೂಡ ಇಷ್ಟ ತನಕ ರಾಗಿ ಮುದ್ದೆ ಟೇಸ್ಟ್ ನೋಡಿಲ್ಲ. ಸೊ ನೆಕ್ಸ್ಟ್ ಬಂದಾಗ ನೀವು ಟ್ರೈ ಮಾಡಿ ಕೊಡಿ. ಮತ್ತೆ ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ, ಈಗ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರಿಗೆ ಒಂದು 2 ಸ್ಪೂನ್ ರಾಗಿ ಹಿಟ್ಟು ಹಾಕಿದ್ರೆ ಸಾಕು. ಸೊ ಇದು ಇನ್ಸ್ಟೆಂಟ್ ಆಗಿ ಸಿಗುತ್ತೆ? ಇದು ಇನ್ಸ್ಟೆಂಟ್ ಸಿಗುತ್ತೆ, ಹುಡಿ ಕೂಡ ಮಾಡ್ಬೋದು. ಇದು ಅಂದ್ರೆ ನಾವು ರಾಗಿ ಹಿಟ್ಟು ಸೆಲೆಕ್ಟ್ ಮಾಡುವಾಗ ಒಳ್ಳೇದು ನೋಡಿ ತಗೊಳ್ಬೇಕು. ಇದು ತುಂಬಾ ಎಷ್ಟು ಫೈನ್ ಇದೆ ಅಂದ್ರೆ
ಕುಂಕುಮ ತರ ಇದೆ. ಇದೇನ್ ನಾನು ಗಾಳಿಸ್ತಿಲ್ಲ ಏನಿಲ್ಲ, ಹಾಗೆ ತಗೊಂಡ್ ಬಂದಿದ್ದೀನಿ. ಇದು ಮ್ಯಾಂಗ್ಳೂರಲ್ಲಿ ಒಂದು ಶಾಪಲ್ಲಿ ಮಾತ್ರ ಸಿಗ್ತದೆ. ಮತ್ತೆ ಇದು ಹೆಚ್ಚು ಪ್ರಿಫರ್ ಮಾಡೋದಂದ್ರೆ ಈಗ ಡಯಾಬಿಟಿಕ್ ಪೇಷಂಟ್ಸ್, ಡಾಕ್ಟರ್ ಫಸ್ಟ್ ಹೇಳೋದು ಅದೇ ಅಲ್ವಾ, ರಾಗಿ ಗೋಧಿ ಯೂಸ್ ಮಾಡಿ ಅನ್ನ ಬೇಡಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಇದಕ್ಕೆ ಬರ್ತಾರೆ. ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಬೆಳಿಗ್ಗೆದು ಕಾಫಿ ಚಹಾ ಬದಲಿಗೆ ರಾಗಿಯೇ ಕುಡಿಯೋದು, ಮಾಲ್ಟ್ ಅಲ್ವಾ? ಸೊ ಆಕ್ಚುಲಿ ಈ ಸಮ್ಮರ್ ಸೀಸನ್ ಗೆ ತುಂಬಾ ಒಳ್ಳೇದು. ಸೆಕೆ ನಾವು ಅದೇ ಬೆಳಿಗ್ಗೆ ಕುಡಿಲಿಕ್ಕಾದ್ರೆ ಈಗ ನಾವಿದು ಮಾಡ್ತೀವಲ್ಲ, ಇದಕ್ಕೆ ಹಾಲು ಹಾಕಿ ಸಕ್ಕರೆ ಹಾಕಿ ಕುಡಿತಾರೆ, ಅಥವಾ ಬೆಲ್ಲ ಬೇಕಾದ್ರೂ ಬೆಲ್ಲ ಹಾಕೊಂಡು ಕುಡಿಬಹುದು. ಈಗ ನಾನ್ ಮಾಡ್ತಾ ಇರೋದು ಮಧ್ಯಾಹ್ನ ಬಿಸಿಲಲ್ಲಿ ಕುಡಿಯುವಂತದ್ದು. ಮಧ್ಯಾಹ್ನ ಈ ಮಜ್ಜಿಗೆ ಕುಡಿಯೋ ತರಾನೇ, ಮಜ್ಜಿಗೆ ಕುಡಿಯೋ ಹಾಗೇನೆ. ಇದೇ ಅಂಬ್ಲಿಗೆ ನಾವು ಮಜ್ಜಿಗೆ ಮತ್ತೆ ಬೇಕಾದ್ರೆ ಸ್ವಲ್ಪ ಇದು ಪೆಪ್ಪರ್ ಪೌಡರ್ ಹಾಕೊಳ್ಬೋದು. ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟ್. ಕೆಲವರು ನೀರುಳ್ಳಿ ಕಟ್ ಮಾಡಿ ಹಾಕೊಳ್ತಾರೆ. ನನಗೆ ತುಂಬಾ ಇಷ್ಟ ಆಗದೆ ಅಂತ ಹೇಳಿದ್ರೆ ಸೌತೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಅದು ಕುಡಿಯುವಾಗ ಅದು ಕ್ರಂಚಿ ಸಿಗುತ್ತೆ. ಇವನ್ ಕುಕುಂಬರ್ ಸೌತೆಕಾಯಿ ಕೂಡ ತಂಪು, ಹೌದು, ಅದು ಮಜ್ಜಿಗೆ ಕೂಡ ತಂಪು. ಹೌದು. ಈಗ ಇದು ಬಾಯ್ಲ್ ಆಗ್ತಾ ಇದೆ ನೀರು, ನಾವೀಗ ಇದನ್ನ ಹಾಕುವ. ಸೊ ಇದು ಕುದಿಸಿದಾಗ ಸ್ವಲ್ಪ ದಪ್ಪ ಬರುತ್ತೆ. ಹೌದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳುವ. ಓಕೆ. ಸೊ ಈಗ ಪರ್ಫೆಕ್ಟ್ ಟೈಮಿಗೆ ಪರ್ಫೆಕ್ಟ್ ರೆಸಿಪಿ ಇದು. ಯಾಕಂತ ಹೇಳಿದ್ರೆ ತುಂಬಾ ಹೊರಗಡೆ ಈ ಮಧ್ಯಾಹ್ನ 12, 1, 3 ಗಂಟೆ ಗ್ಯಾಪ್ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ. ಎಷ್ಟು ತನಕ ಅಂತ ಹೇಳಿದ್ರೆ ಟೆರೆಸ್ ಮನೇಲಿ ಇದ್ದವರಿಗೆ ಇನ್ನೂ ಕಷ್ಟ ಅಲ್ವಾ? ಇದು ನೋಡಿ ಈಗ ಆಗ್ತಾ ಬಂತಿದು. ಇದು ನೋಡಿ ಚೇಂಜ್ ಆಗ್ತದೆ, ಕನ್ಸಿಸ್ಟೆನ್ಸಿ ಚೇಂಜ್ ಆಯ್ತು. ಮತ್ತೆ ಇದ್ರಲ್ಲಿ ಒಂದೆರಡು ಬಾಯ್ಲ್ ಬರಬೇಕು, ಮತ್ತೆ ಆಫ್ ಮಾಡಿದ್ರೆ ಸಾಕು. ಬೇರೆ ಏನೆಲ್ಲ ಮಾಡ್ತೀರಾ ರಾಗಿಯಲ್ಲಿ ನೀವು? ರಾಗಿಯಲ್ಲಿ ನಾವು ಅದೇ ಇದೊಂದು 2 ಟೈಪ್ ಮಾಡ್ತೀವಿ. ಮತ್ತೆ ಇನ್ನೊಂದು ಸುಮ್ಮನೆ ರಾಗಿ ಹಾಗೆ ಕಡಿದು, ಮೊದಲೆಲ್ಲ ಕಲ್ಲಲ್ಲಿ ಕಡಿತಾ ಇದ್ರಲ್ಲ, ಅವಾಗ ಕಡಿದು ಬೆಲ್ಲ ಅದ್ರೊಟ್ಟಿಗೆ ಕಡಿತಾ ಇದ್ರು. ಮತ್ತೆ ಅದಕ್ಕೆ ಏಲಕ್ಕಿ ಹಾಕಿ, ಕೆಲವರು ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾರೆ, ಇಲ್ಲಾಂದ್ರೆ ಇದು ದನದ ಹಾಲು ಸೇರಿಸಿ ಕುಡಿಬೋದು. ಅದನ್ನು ತುಂಬಾ ತಂಪು. ಸೊ ಕುದಿ ಬರ್ತಾ ಇದೆ. ಇದು ಇವಾಗ ಸಾಕು. ಆಫ್ ಮಾಡುದಾ? ಆಫ್ ಮಾಡ್ಬೋದು. ಓಕೆ. ಎಸ್. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮತ್ತೆ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ. ಓಕೆ. ಸೊ ಬೇಸಿಕಲಿ ಇದನ್ನು ಮಾಡ್ಕೊಂಡು ನಾವು ಇಟ್ಟಿದ್ರೆ ಫ್ರಿಡ್ಜ್ ಅಲ್ಲಿ ಮಜ್ಜಿಗೆ ರೆಡಿ ಇದ್ರೆ ಮಿಕ್ಸ್ ಮಾಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ಸೆಕೆ ಬಿಸಿಯಲ್ಲಿ ಬಂದ್ರೆ ಮಾಡ್ಕೊಳ್ಬಹುದು. ಕುಡಿದ್ರೆ ಉಂಟಲ್ಲ ಮತ್ತೆ ಹೊಟ್ಟೆ ಹಸಿವಾಗಲ್ಲ. ತುಂಬಾ ಇದಾಗುತ್ತೆ. ರಾಗಿ ಇಸ್ ಆಲ್ವೇಸ್ ಹೆವಿ ಅಲ್ವಾ? ಹೆವಿ ಇರ್ತದೆ. ಮತ್ತೆ ಊಟ ಮಾಡ್ಬೇಕಂತ ಅನ್ಸಲ್ಲ. ಇದ್ರೊಟ್ಟಿಗೆ ಏನಾದ್ರೂ ಸ್ವಲ್ಪ ಇದು ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡ್ರೆ ಸಾಕು, ಅದೇ ಸಾಕಾಗುತ್ತೆ. ಸೂಪರ್. ಸೊ ಇದು ತಣ್ಣಗಾಗಿ ಕನ್ಸಿಸ್ಟೆನ್ಸಿ ರೀತಿ ಬಂದಿದೆ. ಅದು ನೆಕ್ಸ್ಟ್ ಪ್ರಾಸೆಸ್ ಮಾಡೋದಾ? ಥಿಕ್ನೆಸ್ ಜಾಸ್ತಿ ಆಗಿದೆ. ಈಗ ಇದು ಗ್ಲಾಸಿಗೆ ನಾವು ಸರ್ವ್ ಮಾಡುವ. ಇದರೊಟ್ಟಿಗೆ ಮಜ್ಜಿಗೆ ಹಾಕಬೇಕು. ಫಸ್ಟ್ ಇದನ್ನ ಹಾಕೊಳ್ಳುವ. ಓಕೆ. ಸೊ ಜಾಸ್ತಿಯಾಗಿ ಸೆಕೆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಗ್ಯಾಸ್ ಇರುವಂತಹ ಜ್ಯೂಸ್ ಗಳನ್ನು ಜಾಸ್ತಿ ಕುಡಿತಾರೆ. ಸೆಕೆ ಅಲ್ವಾ, ಒಮ್ಮೆ ಕುಡಿದು ಬಿಡುವ ಅಂತ ಹೇಳಿ. ಸೊ ಅದಕ್ಕಿಂತ ಇದು ಬೆಸ್ಟ್ ಅಲ್ವಾ? ನೈಸರ್ಗಿಕವಾಗಿ ಮಾಡಿ ಒಂದು ಬಾಟ್ಲ್ ಎಲ್ಲ ಹಾಕೊಂಡು ಹೋದ್ರೂ ಕೆಲಸಕ್ಕೆಲ್ಲ ಹೋಗುವಾಗ ಅಲ್ಲಿ ಕುಡಿಬಹುದು. ಇದಕ್ಕೆ ಒಂದು ಅರ್ಧದಷ್ಟು ಮಜ್ಜಿಗೆ ಸೇರಿಸಬಹುದು ನಾವು. ಓಕೆ ಓಕೆ. ಇದು ಕಡ್ದಿದ್ದ ಮಜ್ಜಿಗೆ. ಸೊ ಡೈರೆಕ್ಟ್ ಅದಕ್ಕೆ ಸೇರೋದು. ಸೊ ಅದು ಎರಡು ಮಿಕ್ಸ್ ಆಗಲ್ವಾ? ಮಿಕ್ಸ್ ಆಗಬೇಕು. ಈಗ ನಾವು ಸ್ಪೂನ್ ಇಂದ ಮಿಕ್ಸ್ ಮಾಡಬೇಕು. ಮತ್ತೆ ನಾವು ಕುಡಿಯುವಾಗ ಅದಕ್ಕೆ ನಾನು ಹೇಳಿದೆ ಅಲ್ಲ, ಯಾರ್ಯಾರಿಗೆ ಏನು ಇಷ್ಟ ಇದೆ ಅದು ಹಾಕಿ. ಕ್ಯಾರೆಟ್ ಹಾಕೊಳ್ಬೋದು, ಮತ್ತೆ ಕುಕ್ಕುಂಬರ್ ಹಾಕ್ಬೋದು. ಅದು ಬಿಟ್ಟರೆ ಕೆಲವರು ನೀರುಳ್ಳಿ ಹಾಕೊಳ್ತಾರೆ, ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಪುದೀನ, ಅವ್ರವ್ರ ಇಷ್ಟದಾಗೆ ಏನ್ ಬೇಕು ಅದು ಮಿಕ್ಸ್ ಮಾಡ್ಕೊಳ್ಬೋದು ಅಲ್ವಾ? ಹೀಗೆ ನೋಡುವಾಗ ಸಮಥಿಂಗ್ ಏನೋ ಕೋಲ್ಡ್ ಕಾಫಿ, ಚಾಕ್ಲೇಟ್ ಕಾಫಿ ಅದ್ರ ತರ ಕಾಣುತ್ತೆ. ಹೌದು, ಚಾಕ್ಲೇಟ್ ಕಲರೇ ಬರೋದ್ರಾಗುತ್ತೆ. ಈಗ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಆಗಿದೆ. ಈಗ ಇದರಲ್ಲಿ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕುಕ್ಕುಂಬರಿಗೆ ಕುಡಿಯುವಾಗ ಬಾಯಿಗೆ ಸಿಗಬೇಕು. ಹೌದು ಹೌದು. ಈಗ ಇದು ಕುಡಿಲಿಕ್ಕೆ ರೆಡಿ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್, ವಾವ್, ವೆರಿ ನೈಸ್. ಎಸ್, ಸೊ ವೀಕ್ಷಕರೇ, ರಾಗಿ ಅಂಬ್ಲಿ. ಸೊ ಈಗ ಜಾಸ್ತಿಯಾಗಿ ಸೆಕೆ ಖಂಡಿತವಾಗ್ಲೂ ಇದೆ. ತುಂಬಾನೇ ವಿಪರೀತ ಸೆಕೆ ಇರೋದ್ರಿಂದ ಸೊ ಫುಲ್ ಟೆನ್ಸ್ಡ್ ಆಗಿ ಬಿಸಿಯಾಗಿ ಮನೆಗೆ ಹೊಕ್ಕುವಾಗ
ಈ ಥರ ಒಂದು ರಾಗಿ ಅಂಬ್ಲಿ ರೆಡಿ ಇದ್ರೆ ಖುಷಿ ಆಗುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡೆ. ರಾಗಿ ಅಂಬುಲಿ ತಯಾರಿಸುವ ವಿಧಾನ. ಮೊದಲು ನೀರನ್ನು ಕುದಿಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ 3-4 ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕಿ ಕಲಸಿ. ನಂತರ ಕುದಿಯುವ ನೀರಿಗೆ ರಾಗಿ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಒಳ್ಳೆ ಕುದಿ ಬರುವವರೆಗೂ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಅರ್ಧ ಲೋಟ ಅಂಬುಲಿಗೆ ಅದರ ಸಮಪ್ರಮಾಣ ಮಜ್ಜಿಗೆ ಹಾಕಿ ಕಲಸಿಕೊಳ್ಳಿ. ಮೇಲಿನಿಂದ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ ಉದುರಿಸಿ. ಈಗ ಸೆಕೆಯ ಬೇಗಿಗೆ ಆಹ್ಲಾದಕರ ರಾಗಿ ಅಂಬುಲಿ ತಯಾರು. ಎಸ್ ವೀಕ್ಷಕರೇ, ರಾಗಿ ಅಂಬ್ಲಿ ರೆಡಿ ಆಯಿತು. ಸೊ ಇದರ ಟೇಸ್ಟ್ ನಾನು ಆಮೇಲೆ ನೋಡಿ ಹೇಳ್ತೇನೆ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ದಿದ್ರೂ ಕುಡಿಲೇಬೇಕು, ಯಾಕಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಹಾಗಿರುವಾಗ ನೆಕ್ಸ್ಟ್ ಇನ್ನೊಂದು ರಾಗಿದ್ದೇ ರೆಸಿಪಿ ರೆಡಿ ಆಗಲಿಕ್ಕಿದೆ. ಬಟ್ ಏನೆಲ್ಲ ಬೇಕು, ಯಾವ ರೀತಿ ಮಾಡ್ಕೊಳ್ಳೋದು, ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲ ಅಂತ ಹೇಳಿದ ತಕ್ಷಣ ಆಲ್ರೆಡಿ ಅವರ ಟ್ಯಾಗ್ಲೈನೇ ಹೇಳುತ್ತೆ, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಸೊ ಭರವಸೆಯಲ್ಲಿ ಎಲ್ಲರೂ ಯೂಸ್ ಮಾಡಿದಂಥ ಒನ್ ಆಫ್ ದ ಬೆಸ್ಟ್ ಮಸಾಲೆ ದಟ್ ಈಸ್ ಅರುಣಾ ಮಸಾಲೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಉಳಿದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಜಾಸ್ತಿಯಾಗಿ ನ್ಯಾಚುರಲ್ ಆಗಿರುವಂತಹ ಈ ರಾಗಿ ಆಗಿರ್ಬೋದು ಅಥವಾ ಅಕ್ಕಿದ್ದಾಗಿರ್ಬೋದು, ಎನ್ರಿಚ್ಡ್ ವಿತ್ ಬ್ರಾಹ್ಮಿ, ಅದು ಕೂಡ 100% ನ್ಯಾಚುರಲ್ ಆಗಿರುವಂತಹ ಒಂದು ನೈಸರ್ಗಿಕ ಏನು ಹೇಳ್ತಾರೆ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಮಾಡಿದಂತಹ ಮಕ್ಕಳಿಗೋಸ್ಕರನೇ ಸ್ಪೆಷಲೈಸ್ಡ್ ಆಗಿರುವಂತಹ ಒಂದು ಫುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಜಾಸ್ತಿಯಾಗಿ ನಾವೆಲ್ಲವನ್ನು ಒಟ್ಟಿಗೆ ತಂದು ಮನೆಯಲ್ಲಿ ಪ್ರಿಪೇರ್ ಮಾಡೋದಕ್ಕಿಂತ ಇಟ್ಸ್ ಇನ್ಸ್ಟೆಂಟ್ ಆಗಿ ರೆಡಿ ಇರುವಂಥದ್ದು. ದಟ್ಸ್ ವಾಟ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಹಾಗೆಯೇ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮ್ಯಾಂಗ್ಳೂರ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಹಾನ್ಬಾಲ್ ಚಿಕ್ಕೀಸ್ ಆ್ಯಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ರಾಗಿ ಅಂಬ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರಾಗಿದ್ದೇ ಇನ್ನೊಂದು ರೆಸಿಪಿ ಬನ್ನಿ. ಓಕೆ ಮ್ಯಾಮ್. ಸೊ ರಾಗಿದ್ದು ಇನ್ನೊಂದು ಏನು ಹೇಳಿದ್ರಿ ನೀವು ಮಾಡೋದು? ರಾಗಿದ್ದು ಒಂದು ಇನ್ಸ್ಟಂಟ್ ಮಸಾಲ ದೋಸೆ ಅಂತ. ಮಸಾಲ ದೋಸೆ. ಓಕೆ, ಸೂಪರ್. ಸ್ಟಾರ್ಟ್ ಮಾಡುವ, ಹೇಗೆ ಸ್ಟಾರ್ಟ್ ಮಾಡುವ? ಇದಕ್ಕೆ ನೋಡಿ, ಏನು ನಾವು ಮೊದಲಿನ ದಿನ ಮಿಕ್ಸ್ ಮಾಡಿಡ್ಬೇಕು ಅಂತದ್ದು ಏನಿಲ್ಲ. ಓಕೆ, ಡೈರೆಕ್ಟ್ ಹಿಟ್ಟು ತಗೊಳ್ಳೋದು, ಮಿಕ್ಸ್ ಮಾಡಿ. ಇದಕ್ಕೆ ನಾವು ನೀರು ದೋಸೆದ್ದು ಹದ ಇದ್ರೆ ಸಾಕು ಬ್ಯಾಟರ್. ಅದಕ್ಕೆ ನಾವು ಈಗ 1 ಬೌಲ್ ಹಿಟ್ಟು ತಗೊಂಡ್ರೆ ಒಂದು 2ರಿಂದ 2.5 ಕಪ್ಪಷ್ಟು ನೀರು ಬೇಕಾಗ್ತದೆ. ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ನಾನೀಗ 1 ಕಪ್ಪಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಅವರ ರುಚಿಗೆ ಸರಿಯಾಗಿ ಹಾಕ್ತಾ ಇದ್ದೀನಿ. ಸೊ ದಿವಸ ಆಗಲು ಯಾವುದೇ ಒಂದೇ ರೀತಿಯ ದೋಸೆಗಿಂತ ಈ ಸಮ್ಮರ್ ಸೀಸನ್ ಅಲ್ಲಿ ಇದು ದೋಸೆ ಮಾಡಿದ್ರು ಬೆಸ್ಟ್. ಹೌದು, ಇದು ಮಕ್ಕಳು ಕೂಡ ಇಷ್ಟಪಡ್ತಾರೆ. ಓಕೆ, ಆಮೇಲೆ ಈಗ ಇದಕ್ಕೆ ಅದೇ 2.5 ಕಪ್ಪಷ್ಟು ನೀರು ಹಾಕುದಾ? ಹಾಕ್ಲಿಯಾ? ಸಾಕು. ಮತ್ತೆ ನೋಡಿ ಹಾಕೊಳ್ಳು. ಸೊ ನೀವು ಹೇಳೋದು ಹಾಗಾದ್ರೆ ನೀರು ದೋಸೆ ಹದದಲ್ಲಿ ಹಿಟ್ಟು ರೆಡಿ ಆದ್ರೆ ಸಾಕು. ಮತ್ತೆ ಒಂದು ದೋಸೆ ಹಾಕುವಾಗ ಗೊತ್ತಾಗ್ತದೆ ನಮಗೆ. ಒಂದ್ ವೇಳೆ ನೀರು ಜಾಸ್ತಿ ಆಗಿದ್ರೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿ. ದಪ್ಪ ಆಗಿದ್ರೆ ನೀರು ಹಾಕೋದು. ಓಕೆ, ಈಗ ನಾವು ಕಾವಲಿ ಇಡುವಲ್ಲ? ಓಕೆ, ಈಗ ಫಸ್ಟ್ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಬೇಕಾಗತ್ತೆ. ತವ ಕಾದ್ಮೇಲೆ ನನಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತಲ್ಲ. ಸೊ ಹಾಕ್ಲಿಯಾ? ಇಲ್ಲಿ. ಓಕೆ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಸಾಕಾಗುತ್ತಲ್ವಾ? ಓಕೆ, ಅಂದರೆ ಫಸ್ಟಿಗೆ ಒಂದು ಮಾಡುವಾಗ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಒಳ್ಳೆಯದು. ಓಕೆ, ರಾಗಿ ಇದು ನಾವು ಹೀಗೆ ಬೇಯಿಸಿದ್ರೆ ಎಷ್ಟು ಸಾಫ್ಟ್ ಇರ್ತದೆ, ಹೀಗೆ ಇದು ಫ್ರೈ ಎಲ್ಲ ಮಾಡುವಾಗ ಉಂಟಲ್ಲ ಅಷ್ಟೇ ಹಾರ್ಡ್ ಆಗಿ ಬರುತ್ತೆ. ಓಕೆ, ಸೊ ಯಾಕಂತ ಹೇಳಿದ್ರೆ ಬೇಯಿಸಿದಾಗ ತುಂಬಾ ಸಾಫ್ಟ್ ಆಗುತ್ತೆ ಅಲ್ವಾ? ಹೌದು. ಈ ಮುದ್ದೆ ಎಲ್ಲ ಉಂಟಲ್ಲ, ಮತ್ತೆ ಹಾಲ್ಬಾಯಿ ಅದೆಲ್ಲ ಸಾಫ್ಟ್ ಇರ್ತದೆ. ಅದು ಹಲ್ವಾ ತರನೇ ಇರುತ್ತೆ ಹಾಲ್ಬಾಯಿ. ಓಕೆ,
ಮತ್ತೆ ಇದು ರಾಗಿ ಇದೆಲ್ಲ ಅಕ್ಕಿ ಹಾಗೆ ಯಾವ ತರಕಾರಿದ್ದು ಪದಾರ್ಥದೊಟ್ಟಿಗೂ ಕೂಡ ಮ್ಯಾಚ್ ಆಗುತ್ತೆ. ತಗೊಳ್ಬೋದು ನಾವು. ಅದೇ ಬೇಕು ಇದೇ ಬೇಕಂತ. ಸೊ ಇನ್ ಕೇಸ್ ಅಕ್ಕಿಯ ಯಾವುದೇ ರೀತಿಯ ಫುಡ್ ನಾವು ತಗೊಳ್ಳೋದು ಬೇಡ ಅಂತ ಇದ್ದಾಗ ರಾಗಿದ ಫುಡ್ ಅನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಕರೆಕ್ಟ್. ಈಗ ಕಾವಲಿ ಕಾದಿದೆ ಅನ್ಸತ್ತೆ, ನೋಡುವ. ಇದು ದೋಸೆ ಹಾಕುವಾಗ ಉಂಟಲ್ಲ, ಸ್ವಲ್ಪ ಹೀಗೆ ಹಿಟ್ಟು ಮೇಲಿಂದ ಹಾಕ್ಬೇಕು ಹೀಗೆ. ಇದು ಒಂಥರ ವೆಬ್ ಥರ ಬರಬೇಕು. ಹಾಕಿದ ಹಿಟ್ಟು ಮುಚ್ಚಿಟ್ಟು ಬೇಯಿಸೋದು. ಮುಚ್ಚಿದ ಇಷ್ಟೇ ಹಾಕ್ಲಿಕ್ಕೆ, ಸ್ವಲ್ಪ ಹಿಟ್ಟು ಹಾಕ್ಲಿಕ್ಕೆ, ಸ್ವಲ್ಪ ಹಿಟ್ಟು. ಈಗಂದ್ರೆ ಈಗ ಡಯಾಬಿಟಿಕ್ ಪೇಷಂಟ್ಸ್ ಅವರೆಲ್ಲ ತುಂಬಾ ತಿನ್ಬಾರ್ದಲ್ಲ, ಸ್ವಲ್ಪ ತಿನ್ಬೇಕಂದ್ರೆ ಅವರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರಲ್ಲಿ ಸಿಗತ್ತೆ. ನಾವೀಗ ಒಂದು 3 ದೋಸೆ ಮಾಡಿದ್ರೆ 1 ದೋಸೆ ಹಿಟ್ಟು ಅದ್ರಲ್ಲಿ ಕನ್ಸ್ಯೂಮ್ ಆಗ್ತದೆ ಅಷ್ಟೇ. ಆಗ ಅವರಿಗೆ ಒಂಥರ ಖುಷಿ ಇರುತ್ತೆ. ಕರೆಕ್ಟ್, ಹೌದು. ಸೊ ಈ ರಾಗಿ ಅಂತ ಏನಿದೆ ಅದರಲ್ಲೂ ಕೂಡ ಈಗ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಇದು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ರಿಚ್ ಇನ್ ಐರನ್. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ರಾಗಿದ್ದೇ ಪ್ರಾಡಕ್ಟ್ ಆಕ್ಚುಲಿ. ಸೊ ಇದೇನಂತ ಈ ಸಿರಿಲ್ ಬೇಸ್ಡ್ ಬೇಬಿ ಫುಡ್ ಎಲ್ಲ ಬರುತ್ತೆ ಅಲ್ವಾ. ಸೊ ಅಂಥದ್ದೇ ಇದೊಂದು ಫುಡ್, ನ್ಯಾಚುರಲ್ ಆಗಿರುವಂಥ ಒಂದು ಫುಡ್. ಸೊ ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ರಾಗಿ ಐಟಮ್ ಮಾಡ್ತಾ ಇದ್ದೇವೆ. ಇದು ಕೂಡ ಶಿಶು ಪೋಷಕ ನ್ಯಾಚುರಲ್ ಫುಡ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಏನಿದೆ ಇದು ಕೂಡ ವಿತ್ ಗ್ರೈನ್ಸ್ ಮತ್ತೆ ರಾಗಿದು ರಿಚ್ನೆಸ್ ಎಲ್ಲ ಕೊಡುತ್ತೆ. ಬ್ರಾಹ್ಮಿ ಅದೆಲ್ಲವೂ ಇದೆ. ಅದಲ್ಲದೆ ಜನರಲ್ ಬೇಸ್ಡ್ ಬೇಬಿ ಫುಡ್ ಅಂತ ಇದು ಸೂಪರ್ ಫುಡ್ ಇದೆ. ಸೊ ಆಗಿದೆಯಾ ಇದು? ಈಗ ಆಗಿದೆ. ಒಂದು ಸ್ವಲ್ಪ ಡ್ರೈ ಆಗಬೇಕು. ಅದು ಕಾದ್ರೆ ಉಂಟಲ್ಲ ತನ್ನಷ್ಟಕ್ಕೆ ಎದ್ದು ಬರುತ್ತೆ. ಎಜ್ಜಿಂದ ಬಿಟ್ಕೊಂಡು ಬರುತ್ತೆ. ಆ ಲಿಡ್ಡಿನ ಸ್ವಲ್ಪ ನೀರು ಬಂತಲ್ಲ ಇಲ್ಲಿ, ಹಾಗಾಗಿ ಸ್ವಲ್ಪ ಇದು ಸಾಫ್ಟ್ ಆಯ್ತದೆ. ಬೇಕಂದ್ರೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಕೊಡುವಾಗ ಎಣ್ಣೆ ಬೆಣ್ಣೆ ಹಾಕಿನ ಕೊಡ್ಬೋದು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಾಡಬೇಕಾಗತ್ತೆ. ಯಾವಾಗ ಈ ರೀತಿ ಬಿಟ್ಕೊಂಡು ಬರುತ್ತೆ. ಕರೆಕ್ಟ್. ನೀವು ಹೇಳಿದಾಗೆ ಅದು ತನ್ನಷ್ಟಕ್ಕೆ ಬರುತ್ತೆ. ಇದನ್ನು ತೆಕ್ಕೊಳ್ಳುವ ನಾವೀಗ. ಮತ್ತೆ ಇದಕ್ಕೆ ನಾನು ಮಸಾಲ ಅಂತ ಹೇಳಿದೆ ಅಲ್ಲ, ಇದನ್ನ ಈಗ ನಾವು ಮಾಡಿ ತಕ್ಷಣ ತಿನ್ನೋದಾದ್ರೆ ಇದರೊಳಗೆ ನಾವು ಇದನ್ನೆಲ್ಲ ಸ್ಟಫ್ ಮಾಡಿ ಕೊಡ್ಬೋದು. ಈ ಮಸಾಲ ಐಟಮ್ಸ್ ಅದನ್ನು ಬೇಕಾದ್ರೆ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಹಾಕ್ಬೋದು, ಇಲ್ಲಾಂದ್ರೆ ಒಂದೊಂದೇ ಹಾಕ್ಬೋದು. ಇನ್ನೊಂದು ಹಾಕುವ. ಈಗ ಮುಚ್ಚೋದು ಬೇಡ, ಹಾಗೆ ಬೇಯಿಸುವ. ಇಲ್ಲಾದ್ರೆ ಈ ರಾಗಿ ದೋಸೆ ಮಾಡುವಾಗ ಉಂಟಲ್ಲ, ಹೀಗೆ ನಾವು ಮಾತಾಡುವಾಗೆಲ್ಲ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಬೇಕು, ರವೆ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ರವೆ ಎಲ್ಲ ಏನು ಮಿಕ್ಸ್ ಮಾಡ್ಬೇಕಂತ ಇಲ್ಲ, ಬರೀ ರಾಗಿ ಮಾತ್ರ. ಹೌದು, ಎಲ್ಲ ಕೇಳ್ತಾರೆ ಅದು ಹೇಗೆ ಮಾಡ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ ಅವರಿಗೆ, ಇವತ್ತು ನಾನು ಅಲ್ಲಿ ಹೋಗಿ ಮಾಡಿದೆ. ಖಂಡಿತ ಹಾಗಾದ್ರೆ ನೋಡ್ತಾರೆ, ಗೊತ್ತಾಗುತ್ತೆ. ಹೌದು, ಅಂದ್ರೆ ಕ್ರಿಸ್ಪಿ ಬರಬೇಕು, ಕರೆಕ್ಟ್ ಬರಬೇಕು ಅಂತ ಹೇಳಿ ರವೆ ಅಥವಾ ಅಕ್ಕಿ ಹಿಟ್ಟೆಲ್ಲ ಮತ್ತೆ ಫ್ಲೇಮ್ ಯಾವ ತರ ಇಟ್ಕೊಳ್ಬೇಕು ಅದೆಲ್ಲ ಗೊತ್ತಿರೋದಿಲ್ಲ ಅಲ್ಲ. ಹಾಗೆ ಕೆಲವು ಸಲ ಈ ಪ್ಯಾಕೆಟ್ ಪೌಡರ್ ಆದ್ರೆ ಉಂಟಲ್ಲ, ಅದೊಂಥರ ಹಸಿ ಹಾಗೆ ಇರುತ್ತೆ ಹೀಗೆ ಮುಚ್ಚದೆ ಇದ್ರೆ. ಇದು ಫೈನ್ ಪೌಡರ್ ಅಲ್ವಾ, ಹಾಗೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅಷ್ಟೇ ಇದಾದ್ರೆ ಸಾಕಾಗುತ್ತೆ. ನಾನೀಗ ಇದಕ್ಕೆ ಮಸಾಲೆ ರೆಡಿ ಮಾಡ್ತೀನಿ. ಒಂದು ಸಣ್ಣ ಬೌಲ್ ಕೊಡಿ. ಸೊ ಮಸಾಲ ಮಾಡ್ಕೊಳ್ಳುವಲ್ಲ ಹಾಗಾದ್ರೆ. ಮಾಡ್ತೀನಿ. ಇದಾಯ್ತಾ? ಆಫ್ ಮಾಡ್ಲಿಯಾ? ಓಕೆ, ಡನ್. ಈಗ ನೋಡಿ, ಇದು ಅವರಿಗೆಲ್ಲ ನೀವು ಹೇಳಿದ್ರಲ್ಲ ಆಗ ವೆಜಿಟೇಬಲ್ಸ್ ಎಲ್ಲ ರಾತ್ರಿಗೆ ಒಳ್ಳೇದು ಅಂತ ಹೇಳಿ, ಹಾಗೆ ನಾವು ಸಲಾಡಿಗೆ ಏನೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೋದು. ಈಗ ನೋಡಿ, ಒಂದು ಸ್ವಲ್ಪ ನೀರುಳ್ಳಿ ಸಣ್ಣ ಕಟ್ ಮಾಡಿದ್ದು, ಮತ್ತೆ ಸ್ವಲ್ಪ 1 ಸ್ಪೂನ್ ಅಷ್ಟು ಕ್ಯಾರೆಟ್ ಹಾಕ್ಕೊಳ್ಳುವ. ಅದು ಅವ್ರವ್ರ ಟೇಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ತೆಂಗಿನಕಾಯಿ ಸ್ವಲ್ಪ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಅಂದರೆ ಸೌತ್ ಕೆನರಾದವರಿಗೆಲ್ಲ ತೆಂಗಿನಕಾಯಿ ಅಂದ್ರೆ ತುಂಬ ಇಷ್ಟ ಅಲ್ಲ, ಯಾವುದ್ರೊಟ್ಟಿಗಾದರೂ ಇದು ಇಷ್ಟ ಆಗ್ತದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೂಡ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕರಿಬೇವು ಅಂದರೆ ಅವರಿಗೆ ಇದು ಡಯಾಬಿಟಿಕ್ ಪೇಷಂಟ್ಸಿಗೆ ಅದು ಒಳ್ಳೆಯದಾಗುತ್ತೆ.
ಮತ್ತೆ ಬೇಕಾದರೆ ಅವ್ರಿಗೆ ಖಾರ ಇಷ್ಟ ಆಗೋದಾದ್ರೆ ಕೆಲವರು ತುಂಬ ಖಾರ ತಿಂತಾರಲ್ಲ, ಅವ್ರಿಗೆ ಹಸಿಮೆಣಸು ಕಟ್ ಮಾಡಿ ಹಾಕ್ಬೋದು, ಸಣ್ಣದು ಹಾಕ್ಬೋದು. ಇದು ಮಕ್ಕಳೆಲ್ಲ ತಿನ್ನೋದಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬೋದು, ಮತ್ತು ಒಂಚೂರು ಸಾಲ್ಟ್. ಓಕೆ. ಸೊ ಇದು ಮಸಾಲ ದೋಸೆ, ರಾಗಿ ಮಸಾಲ ದೋಸೆಯ ಮಸಾಲ. ಹೌದು, ಮಸಾಲ ಇದು. ಓಕೆ, ನೋಡಿ ಎಷ್ಟೊಂದು ಹೆಲ್ದಿ ಆಗಿದೆ. ಇದು ಕೂಡ ಹೆಲ್ದಿ ಕಂಟೆಂಟ್ ಇರುತ್ತೆ. ಇದು ಕೂಡ ಎಲ್ಲ ರಾ ಐಟಮ್ಸ್, ಯಾವುದು ಬಾಯ್ಲ್ ಆಗಿರಲ್ಲ. ಯಾವುದು, ಹೌದು. ಮತ್ತೆ ಇದರೊಟ್ಟಿಗೆ ಬೇಬಿ ಕಾರ್ನ್ ಬೇಕಾದ್ರೆ ಹಾಕ್ಬೋದು, ಮೂಲಂಗಿ ಕಟ್ ಮಾಡಿ ಹಾಕ್ಬೋದು. ಓಕೆ. ಈಗ ನೋಡಿ ನಾವು ಮಸಾಲೆ ದೋಸೆಗೆ ಹೇಗೆ ಸ್ಟಫ್ ಮಾಡ್ತೀವಿ ಅದೇ ಥರ ಒಂದು ಲೈನ್ ಹೀಗೆ ತಗೊಳ್ಬೇಕು ಇದರಲ್ಲಿ. ಮತ್ತೆ ಇದನ್ನು ಫೋಲ್ಡ್ ಮಾಡಿದ್ರೆ ಆಯ್ತು. ಓಕೆ, ಇದು ಚೆನ್ನಾಗಿ ಬಂತು ನೋಡಿ. ಹೌದು, ಆದರೆ ಸ್ವಲ್ಪ ಪೇಷನ್ಸ್ ಬೇಕು ಅದೇ ತಿನ್ನೋರಿಗೆ. ಕರೆಕ್ಟ್, ಇಲ್ಲದಿದ್ರೆ ಅದು ಒಡೆದು ಹೋಗುತ್ತೆ. ಕರೆಕ್ಟ್ ಬರಲ್ಲ. ಹೌದು, ಬಟ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ರಾಗಿ ಮಸಾಲ ದೋಸೆ ರೆಡಿಯಾಗಿದೆ. ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ವಾವ್. ನಾರ್ಮಲ್ ಮಸಾಲೆ ದೋಸೆ ತಿಂದಿರ್ತೇವೆ ಆ್ಯಂಡ್ ಹೆಲ್ದಿಯಾಗಿ ಈ ಸೀಸನಿಗೆ ಆಪ್ಟ್ ಆಗುವಂತಹ ರಾಗಿ ಮಸಾಲೆ ದೋಸೆ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಮನೇಲಿ ಮಾಡಲೇಬೇಕು. ಮಸಾಲೆ ದೋಸೆ ಕಷ್ಟ ಅಂತ ಇದ್ದವರು ರಾಗಿ ಮಸಾಲೆ ದೋಸೆ ಫಾಸ್ಟ್ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳಿ. ರಾಗಿ ಇನ್ಸ್ಟಂಟ್ ಮಸಾಲಾ ದೋಸೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ರಾಗಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಕಪ್ನಷ್ಟು ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ತೆಳುವಾಗಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಆನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರುಣಾ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಬಳಿಕ ದೋಸೆಯ ಮಧ್ಯದಲ್ಲಿ ತರಕಾರಿ ಮಿಶ್ರಣವನ್ನು ಹರಡಿ ದೋಸೆಯನ್ನು ಮಡಚಿಕೊಳ್ಳಿ. ಈಗ ಬಿಸಿ ಬಿಸಿ ರಾಗಿ ಮಸಾಲಾ ದೋಸೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಈ ಬೇಸಿಗೆ ಶೆಕ್ಕಿಗೆ ಹೇಳಿ ಮಾಡಿಸಿದಂಥ 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ಟೇಸ್ಟ್ ನೋಡುವಾಗಲ್ವಾ? ಸೊ ನನಗೆ ಅನಿಸುತ್ತೆ ಫಸ್ಟ್ ದೋಸೆ ಟೇಸ್ಟ್ ನೋಡುವ ಅಲ್ವಾ? ಸಾಫ್ಟ್ ಆಗ್ಬೋದು ಅದು. ಹೌದು, ಮಸಾಲ ಸ್ಟಫ್ ಮಾಡಿ ತಗೊಳ್ಳಿ. ಸೊ ನೀವದು ದೋಸೆ ಹೊಯ್ಯುವಾಗ ವಿಧಾನ ಕರೆಕ್ಟ್ ಇದ್ರೆ ಮಾತ್ರ ಹೀಗೆ ಬರೋದು ಅಲ್ವಾ? ತುಂಬ ಕ್ರಿಸ್ಪಿ ಆಗಿದೆ. ಯೂಶ್ವಲಿ ನಾವು ಮಸಾಲೆ ದೋಸೆ ತಿನ್ನುವಂತಹ ಒಂದು ಟೇಸ್ಟ್ ಬೇರೆ, ರಾಗಿಯ ಒಂದು ಕ್ರಿಸ್ಪಿನೆಸ್ ಇಸ್ ಅ ಮೇಜರ್ ಟೇಸ್ಟ್ ಇದರಲ್ಲಿ. ಸೊ ಅದು ತಿನ್ನುವಾಗ ಬಾಯಲ್ಲಿ ಕರುಂ ಆಗಬೇಕು. ಇದು ರಾಗಿದೊಂದು ಸ್ಪೆಷಲ್ ಅರೋಮಾ ಅಲ್ವಾ? ಒಳ್ಳೆ ರೀತಿಯ ಅರೋಮಾ ಒಂದಿದೆ. ಆ್ಯಂಡ್ ಆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ನೀವು ಹೇಳ್ದಾಗೇನೆ ಕಾಯಿ ತುರಿ ಏನಿದೆ ಅದು ಇದರಲ್ಲಿ ಪ್ಲಸ್ ಆದಂತಹ ಟೇಸ್ಟ್ ಕೊಡುತ್ತೆ. ಯಾಕಂತ ಹೇಳಿದ್ರೆ ಬಾಯಲ್ಲಿ ಅಲ್ಲಲ್ಲಿ ಉಳ್ಕೊಳ್ಳುತ್ತೆ, ತಿನ್ಲಿಕ್ಕೂ ಮತ್ತು ಕಂಟಿನ್ಯೂಷನ್ ಕೊಡುತ್ತೆ ಅದು. ಸೊ ತುಂಬ ಚೆನ್ನಾಗಿದೆ ಟೇಸ್ಟ್. ಸೂಪರ್ ಮಸಾಲೆ ದೋಸೆ. ಸೊ ಡ್ರಿಂಕ್ ಟೇಸ್ಟ್ ನೋಡು ಅಲ್ವಾ? ತಗೊಳ್ಳಿ ಮೇಡಮ್. ಓಕೆ. ಸೊ ಇದು ಆ್ಯಕ್ಚುಲಿ ಸೆಕೆಗೆ ಬಂದಾಗ ಇದು ರೆಡಿ ಇದ್ರೆ ಫುಲ್ ಚಿಲ್ಡ್ ಆಗ್ತದೆ. ವಾವ್, ಆಹಾಹಾ, ಬಹಳ ಚೆನ್ನಾಗಿದೆ. ರಾಗಿಯ ಒಂದು ಟೇಸ್ಟ್, ಮಜ್ಜಿಗೆಯ ಒಂದು ಟೇಸ್ಟ್, ಆ್ಯಂಡ್ ಮಧ್ಯದಲ್ಲಿ ಸೌತೆಕಾಯಿ ಬಾಯಿಗೆ ಸಿಗುವಾಗ ಪರ್ಫೆಕ್ಟ್. ಬಿಸಿಲಲ್ಲಿ ಕೆಲಸದಿಂದ ಬಂದವರಿಗೆಲ್ಲ ಇದು ಮಾಡಿಕೊಟ್ರೆ ಬಹಳ ಖುಷಿ ಆಗ್ಬೋದು. ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಬಹಳ ಚೆನ್ನಾಗಿದೆ. ವೆರಿ ನೈಸ್. ತುಂಬ ಚೆನ್ನಾಗಿರುವಂಥ ರೆಸಿಪಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ನನಗೆ ಹಾಗೆ ಒಳ್ಳೆ ಖುಷಿ ಆಯಿತು. ಯಾವಾಗಲೂ ಖುಷಿ ಆಯ್ತಲ್ವಾ? ಎಸ್. ಸೊ ಲೆಟ್ಸ್ ರಿಮೆಂಬರ್ ಫಾರ್ಮರ್ಸ್ ಅಂತ ಹೇಳಿ ನಮ್ಮೆಲ್ಲ ರೈತರನ್ನು ನೆನಪು ಮಾಡ್ತಾ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಓಕೆ. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಲಕ್ಕಿದು. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೇನೆ ಬರ್ತಾ ಇದೆ. ನೀವು ರಿಮೆಂಬರ್ ಟು ಫಾರ್ಮರ್ಸ್ ಅಂತ ಹೇಳಿದ್ರಲ್ಲ, ಆಗ ನಂಗೊಂದು ನೆನಪಾಯಿತು. ಈಗ ನೆಕ್ಸ್ಟ್ ಇಯರ್ 2020ನ ವರ್ಲ್ಡ್ ಮಿಲೆಟ್ಸ್ ಇಯರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಹೌದಾ? ಅದನ್ನ ನಾವು ಅವಾಗ ಹೇಳಬೇಕಿತ್ತು. ಓಕೆ. ಸೊ ಇದೆಲ್ಲ ಬೆಳೆಗಾರರಿಗೋಸ್ಕರ ಮುಡಿಪಾಗಿಡ್ತಾ ಇದ್ದಾರೆ ನೆಕ್ಸ್ಟ್ ವರ್ಷ. ವೆರಿ ನೈಸ್. ಹಾಗಾದ್ರೆ ನಮ್ಮ ಪ್ರತಿ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ರೈತರ ಒಂದು ಸಹಕಾರ ಇಲ್ಲದೆ ಅಡುಗೆ ಯಾವ ಮನೆಯಲ್ಲೂ ಕೂಡ ಅಡುಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಎಲ್ಲ ರೈತರಿಗೆ ಒಂದು ಸೆಲ್ಯೂಟ್ ಹಾಗಾದ್ರೆ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.
ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆಯ ಸ್ಪೆಷಲ್ ಆಗಿರುವಂಥ 2 ರೆಸಿಪೀಸ್ಗಳನ್ನು ಹೇಳ್ಕೊಟ್ರು. ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಅದರ ಜೊತೆಗೆ ಈ ರೈತರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪ್ರತಿ ಮನೆಯ ಅಡುಗೆ ಮನೆಯಲ್ಲಿ ಸೂಪರ್ ಆದಂಥ ಅಡುಗೆ ರೆಡಿ ಆಗಬೇಕಾದ್ರೆ ಪ್ರತಿಯೊಬ್ಬ ಹೊಲದಲ್ಲಿ ದುಡಿಯುವಂತಹ ರೈತನ ಒಂದು ಕೆಲಸ ಖಂಡಿತ ಇರುತ್ತೆ. ಸೊ ಎಲ್ಲ ರೈತರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.